ಹಿಂದೇನೂ ಪ್ರಯತ್ನ ಮಾಡಿದ್ದೇನೆ. 2014ರಿಂದ ಇಲ್ಲಿವರೆಗೆ ಪ್ರಯತ್ನ ಮಾಡಿ ನಾನು ರಾಜಕೀಯದಲ್ಲಿ ವಿಫಲನಾಗಿದ್ದೇನೆ. ನನಗೆ ರಾಜಕೀಯ ಗೊತ್ತಿಲ್ಲ. ನಾನೊಬ್ಬ ಸರಳ ಹಿಂದುತ್ವದ ಕಾರ್ಯಕರ್ತನಾಗಿ ನೇರವಾಗಿ ಮಾತನಾಡುವಂಥ ವಿಚಾರಧಾರೆ ಇದ್ದಂಥ ವ್ಯಕ್ತಿ ರಾಜಕೀಯದಲ್ಲಿ ಫೇಲ್ ಆಗಿದ್ದು ಇದೆ. ಪ್ರಾಮಾಣಿಕತೆ, ನೇರ ಮಾತು ಇದೇ ನನಗೆ ಮುಳ್ಳಾಗಿ ನನ್ನ ಮುಂದೆ ಹೋಗೋಕ್ಕಾಗಲಿಲ್ಲ. ಬಕೆಟ್ ಹಿಡ್ದಿದ್ರೆ, ಅವರು ಬಾಲ ಹಿಡ್ಕೊಂಡು ಓಡಾಡಿದರೆ, ಅವರು ಭ್ರಷ್ಟಾಚಾರಕ್ಕೆ ಸಪೋರ್ಟ್ ಮಾಡಿದರೆ, ಅವರು ಢೋಂಗಿ ಹಿಂದುತ್ವಕ್ಕೆ ಸಪೋರ್ಟ್ ಮಾಡಿದರೆ ನಾನಿವತ್ತು ಎಲ್ಲೋ ಹೋಗ್ತಿದ್ದೆ. ಆದರೆ ನನಗೆ ಅದು ಅವಕಾಶ ಸಿಗಲಿಲ್ಲ. ಆ ರೀತಿ ನನಗೆ ಮಾಡುವಂಥ ನನ್ನ ಮನಸ್ಸಿನಲ್ಲಿ, ನನ್ನ ಸ್ವಭಾವದಲ್ಲೇ ಇಲ್ಲ. ಹಾಗಾಗಿ ಹಿಂದಿನ ಪ್ರಯತ್ನಗಳು ಎಲ್ಲವೂ ವಿಫಲ ಆಗಿದ್ದ ಪರಿಣಾಮದಿಂದ ಈ ಬಾರಿ ನಾವು ನೇರವಾಗಿ ಪಕ್ಷೇತರ ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡಿ ಕಣಕ್ಕೆ ಇಳಿದಿದ್ದೀವಿ. ನಾನು ಹಿಂದುತ್ವ, ಅಸಲಿ ಹಿಂದುತ್ವ ಮತ್ತು ನಕಲಿ ಹಿಂದುತ್ವ, ಭ್ರಷ್ಟಾಚಾರ ಮತ್ತು ಪ್ರಾಮಾಣಿಕತೆ, ಇವೇ ಎರಡು ಪ್ರಮುಖವಾದಂಥ ವಿಷಯ ಇಟ್ಟುಕೊಂಡು ನಾನು ಕಣಕ್ಕೆ ಇಳಿದೆ.